ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ್ಗೆ ಅಗ್ನಿವೀರರಾಗಲು ಸೆಪ್ಟೆಂಬರ್ 1ರಂದು ಹಾವೇರಿ ಜಿಲ್ಲೆಯಲ್ಲಿ ನೇಮಕಾತಿ ನಡೆಯಲಿದೆ. ಈ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿ ಪುತ್ತೂರಿನ ವಿದ್ಯಾಮಾತಾ ಅಕಾಡೆಮಿಯ ವತಿಯಿಂದ ತರಬೇತುಗೊಂಡ ಸುಮಾರು 95 ಮಂದಿ ಅಭ್ಯರ್ಥಿಗಳನ್ನು ಶಾಸಕ ಸಂಜೀವ ಮಠಂದೂರ್ ಅವರ ನೇತೃತ್ವದಲ್ಲಿ ಉಚಿತ ಬಸ್ ಸೌಲಭ್ಯದಲ್ಲಿ ಕಳುಹಿಸಿಕೊಡಲಾಯಿತು. ಆಗಸ್ಟ್ 31ರಂದು ಬೆಳಗ್ಗೆ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಬಳಿಕ 95 ಅಭ್ಯರ್ಥಿಗಳಿಗೆ ದೇವಳದ ವತಿಯಿಂದ ಫಲಹಾರ ನೀಡಿ ಬಳಿಕ ನೇಮಕಾತಿಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಅಗ್ನಿವೀರರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರ್ ಅವರು, ಒಬ್ಬ ಸಾಮಾನ್ಯ ಯುವಕ ಕೂಡ ಸೈನ್ಯಕ್ಕೆ ಸೇರಿ ದೇಶದ ಗಡಿ ಕಾಯುವ ಸೇವೆ ಮಾಡಲು ಇವತ್ತು ಅಗ್ನಿಪಥ್ ಯೋಜನೆ ಸಹಕಾರಿಯಾಗಿದೆ. ಇದನ್ನ ಸದುಪಯೋಗ ಮಾಡಿಕೊಂಡು ಎಲ್ಲರೂ ಭಾರತ ಮಾತೆಯ ಸೇವೆ ಸಲ್ಲಿಸುವ ಮೂಲಕ ರೋಲ್ ಮಾಡೆಲ್ ಆಗಿ ಎಂದು ಶುಭ ಹಾರೈಸಿದರು. ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ಇವತ್ತು ಈ ದೇಶದ ಪ್ರಧಾನಿಯವರು ವಿಶೇಷವಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂದೆಲ್ಲ ಸೈನ್ಯಕ್ಕೆ ಸೇರಬೇಕಿದ್ರೆ ಒಂದಷ್ಟು ಅದಕ್ಕೆ ಪೂರ್ವಭಾವಿ ತರಬೇತಿಗಳು ಬಹಳಷ್ಟು ಶ್ರಮ ಬೇಕಿತ್ತು. ಆದರೆ ಒಬ್ಬ ಸಾಮಾನ್ಯ ಯುವಕ ಕೂಡ ಇವತ್ತು ಸೈನ್ಯಕ್ಕೆ ಸೇರಿ ದೇಶದ ಗಡಿ ಕಾಯುವಂಥ ಈ ದೇಶದ ಸೇವೆ ಮಾಡಲಿಕ್ಕೆ ಇವತ್ತು ಅಗ್ನಿಪಥ್ ಎನ್ನುವಂಥ ಯೋಜನೆಯನ್ನು ತಂದು ಅಗ್ನಿಪಥಲ್ಲಿ ತಾವೆಲ್ಲ ಅಗ್ನಿ ವೀರರಾಗಿ, ಅಗ್ನಿ ಅಂದರೆ ಬೆಂಕಿಯ ಥರ ಅಲ್ಲಿ ಹೋರಾಡುವಂಥ ಒಂದು ಅವಕಾಶವನ್ನು ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆಲ್ಲ ಈ ಒಂದು ಅವಕಾಶವನ್ನು ಕಲ್ಪಿಸಿ ನಾಳೆಯ ದಿವಸ ತಾವೇನು ಹಾವೇರಿಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿ ಮುಂದಿನ ದಿನ ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥ ದಿನಗಳಲ್ಲಿ ತಾವು ಈ ದೇಶದ ಏನು ಎಲ್ಲ ವಿಚಾರವನ್ನು ತಿಳ್ಕೊಂಡು ಭಾರತ ಮಾತೆಯ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ತಮ್ಮ ಜೀವನದಲ್ಲಿ ಒಂದು ಶಿಸ್ತು, ಇನ್ನೊಂದು ಇತರರಿಗೆ ಒಂದು ರೋಲ್ ಮಾಡೆಲ್ ಆಗಿ ತನ್ನ ಆ ಸೇವೆ ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಸೈನಿಕನಾಗಿ ಹೇಗೆ ಸೇವೆ ಮಾಡ್ಬೋದು ಅಂತೇಳಿ ಒಂದು ಮಾದರಿಯಾಗಿ ಕೆಲಸ ಮಾಡುವಂಥ ಅವಕಾಶಗಳು ತಮಗೆ ಲಭಿಸಲಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ತಾವು ಸೇನೆಗೆ ಸೇರಬೇಕಿದ್ರೆ ಇವತ್ತು ಒಂದಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಆ ತರಬೇತಿಯನ್ನು ಪಡ್ಕೊಂಡು ತಾವು ನಾಳೆಯ ದಿವಸ ಅಲ್ಲಿ ಯಶಸ್ವಿ ಆ ಒಂದು ಅಭ್ಯರ್ಥಿಯಾಗಿ ಸೇನೆಗೆ ಸೇರುವಂಥ ಅವಕಾಶಗಳು ತಮಗೆ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಸುಮಾರು 100ಕ್ಕೂ ಮಿಕ್ಕು ಯುವಕರು ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಆ ಪುತ್ತೂರಿನ ಜನತೆಯ ಎಲ್ಲ ಆಶೀರ್ವಾದ ನಿಮಗಿದೆ. ಅದರಲ್ಲಿ ವಿಶೇಷವಾಗಿ ಮಹಾಲಿಂಗೇಶ್ವರನ ಆಶೀರ್ವಾದ, ಅದರ ಜೊತೆಯಲ್ಲಿ ಇವತ್ತು ವಿಘ್ನ ನಿವಾರಕ ಗಣೇಶನ ಆಶೀರ್ವಾದ ತಮಗೆಲ್ಲ ಇದೆ. ತಾವು ಯಶಸ್ವಿ ಅಭ್ಯರ್ಥಿಗಳಾಗಿ ಸೇನೆಯಲ್ಲಿ ವೀರರಾಗಿ ಭಾರತ ಮಾತೆಯ ಆ ಸೇವೆ ಮಾಡುವಂಥ ಅವಕಾಶವನ್ನು ಭಗವಂತ ತಮಗೆಲ್ಲ ಕರುಣಿಸಲಿ. ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯ ಮಾತನಾಡಿ, ಮಹಲಿಂಗೇಶ್ವರ ಸೇನಾನಿಗಳಾಗಿ ಪುತ್ತೂರಿನಿಂದ ಹೊರಟ ಎಲ್ಲಾ ಅಭ್ಯರ್ಥಿಗಳು ಆಯ್ಕೆಯಾಗುವಂತಾಗಲಿ, ಆ ಮೂಲಕ ಪುತ್ತೂರಿಗೆ ಹೆಸರು ಬರುವಂತಹ ಕೆಲಸವಾಗಲಿ ಎಂದು ಶುಭ ಹಾರೈಸಿದರು. ಮಹಲಿಂಗೇಶ್ವರ ನಡೆಯಲ್ಲಿ ಈಗ ನಾವು ಪ್ರಾರ್ಥನೆ ಮಾಡಿ ಮಹಲಿಂಗೇಶ್ವರನ ಒಂದು ಸೇನಾನಿಗಳಾಗಿ ಮುಂದೆ ಬರುವಂತಹ ಒಂದು ನಿಟ್ಟಿನಲ್ಲಿ ಪುತ್ತೂರಿನಿಂದ ನೀವು ಹೊರಟಿದ್ದೀರಿ. ಈಗಾಗಲೇ ನಾನು ತಮ್ಮನ್ನು ಉದ್ದೇಶಿಸಿ ನಮ್ಮ ಒಂದು ಶುಭ ಹಾರೈಕೆಯನ್ನು ಈಗಾಗಲೇ ಹೇಳಿದ್ದೇನೆ. ಅದಲ್ಲದೆ ವಿಶೇಷವಾಗಿ ಹೇಳುವುದಾದರೆ ಪುತ್ತೂರಿನಿಂದ ಹೊರಟಂತಹ ಈ ಸೈನ್ಯದ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ತಾವು ಮುಂದೆ ದಿನ ಪುತ್ತೂರಿನ ಹೆಸರನ್ನು ಇಡೀ ವಿಶ್ವದಲ್ಲಿ ಬೆಳಗುವ ರೀತಿಯಲ್ಲಿ, ಭಾರತದ ಸೈನ್ಯದ ಮುಖ್ಯಸ್ಥರಾಗುವ ರೀತಿಯಲ್ಲಿ ಮಹಲಿಂಗೇಶ್ವರನು ಅನುಗ್ರಹಿಸಲಿ ಅಂತೇಳಿ ಹೇಳುತ್ತಾ, ನಮ್ಮಲ್ಲಿಂದ ಒಬ್ಬರು ಖಂಡಿತವಾಗಿ ಆ ರೀತಿಯ ಒಂದು ಸ್ಥಾನಕ್ಕೆ ಏರುವಂತಾಗಲಿ ಅಂತೇಳಿ ಹಾರೈಸುತ್ತಾ, ಈ ಒಂದು ರ್ಯಾಲಿಯಲ್ಲಿ ನೀವೇನು ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀರಾ ಅದು ಯಶಸ್ವಿಯಾಗಲಿ. ಮುಂದಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರ್ಯಾಲಿಗೆ ಹೋಗುವಂತಹ ಹುಮ್ಮಸ್ಸು
ನಮ್ಮ ಊರಿನ ಮಕ್ಕಳಲ್ಲಿ. ವಿದ್ಯಾಮಾತಾ ಅಕಾಡೆಮಿಯ ಅಧ್ಯಕ್ಷ ಭಾಗ್ಯಶ್ರೀ ಅವರು ಮಾತನಾಡಿ, ಪುತ್ತೂರಿನವರು ವಿವಿಧ ನೇಮಕಾತಿಯಲ್ಲಿ ಭಾಗವಹಿಸಿ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸುವಂತಾಗಬೇಕು. ಈ ನಿಟ್ಟಿನಲ್ಲಿ ವಿದ್ಯಾಮಾತಾ ಅಕಾಡೆಮಿ ಸತತ ಪ್ರಯತ್ನ ಮಾಡುತ್ತಿದೆ ಎಂದು ಮಾಹಿತಿ ನೀಡಿದರು. ಬಂದಿರತಕ್ಕಂತಹ ಎಲ್ಲ ವಿಘ್ನಗಳು ದೂರ ಆಗಲಿ. ನಾವು ರ್ಯಾಲಿಗೆ ಹೋಗುವಾಗಲೂ ಯಾವ ರೀತಿಯ ಅವಘಡಗಳು ನಡೆಯದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಹೋಗಿ ಬರುವಂತೆ ಮಹಾಲಿಂಗೇಶ್ವರ ದೇವರು ಸದಾ ರಕ್ಷಣೆಯಾಗಿ ನಿಲ್ಲಿ ಅಂತ ಎಲ್ಲರ ಪರವಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತಾ, ಇವತ್ತು ನಾವು ಏನು 1 ತಿಂಗಳಿಂದ ಸತತ ವಿದ್ಯಾಮಾತಾ ಅಕಾಡೆಮಿಯಿಂದ ತರಬೇತಿಯನ್ನು ಕೊಟ್ಟಿದ್ವಿ. ನಮ್ಮಲ್ಲಿ ಬಹುತೇಕರು ಅಂದ್ಕೊಂಡಿದ್ರು ಏನಂದ್ರೆ ನಮ್ಮಲ್ಲಿ ಹುಡುಗರೇ ಇಲ್ಲ ಅಂಥೇಳಿ. ಇವತ್ತು ನಮ್ಮ ಸತತ ಪ್ರಯತ್ನದಿಂದ ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳು ಮಹಾಲಿಂಗೇಶ್ವರ ನಡೆ ನಿಲ್ಲುವ ಥರ ಆಗಿದೆ. ಮುಂದೆ ಇದು 1000 ಮಟ್ಟಕ್ಕೆ ಇರಲಿ, ಲಕ್ಷ ಮಟ್ಟಕ್ಕೆ ಇರಲಿ, ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನವರು ವಿವಿಧ ನೇಮಕಾತಿಗಳಲ್ಲಿ ಭಾಗವಹಿಸಿ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸುವಂತಾಗಲಿ. ಇವತ್ತಿನ ತನಕ ನಾವು ಬಹುತೇಕರು ಏನಾಗಿದೆ, ನಾವು ಬೇರೆಯವರು ಸಲ್ಯೂಟ್ ಹೊಡೆಯೋ ಥರ ಆಗಿದೆ. ನೆಕ್ಸ್ಟ್ ನಮಗೆ ಸಲ್ಯೂಟ್ ಹೊಡಿಸ್ಕೊಳ್ಳುವಂತಾಗಲಿ ಅಂತೇಳಿ ಬಯಸ್ತಾ, ಒಳ್ಳೆಯ ರೀತಿಯಲ್ಲಿ ಹೋಗಿ ಬನ್ನಿ, ಪುತ್ತೂರಿನ ಹೆಸರನ್ನ ತನ್ನಿ, ಶಿಸ್ತಿನಿಂದ ಹೋಗಿ ಬನ್ನಿ. ಶಿಸ್ತಿನ ಇಲಾಖೆ, ಅದರಲ್ಲಿ ಕೂಡ ಭಾರತೀಯ ಸೇನಾ ಅನ್ನುವಂಥದ್ದು ಪ್ರಪಂಚದಲ್ಲಿ ಅತ್ಯಂತ ಒಂದು ಹೆಸರನ್ನ ಗಳಿಸಿದಂತ ಒಂದು ಶಿಸ್ತಿನ ಇಲಾಖೆ. ಅದಕ್ಕೆ ನೀವು ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ನೀವು ಮನಸ್ಸಲ್ಲಿಟ್ಕೋಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಒಬ್ಬರಿಗೆ ಏನೋ ಕಷ್ಟ ಬಂದರೆ ಪರಸ್ಪರ ನೀವು ಸಹಕಾರ ಮಾಡ್ತಾ ಅದೇ ಹುಮ್ಮಸ್ಸಿನಿಂದ ಇಲ್ಲಿ ತನಕ ಬರಬೇಕು ಅಂತ ಹೇಳಿ ಕೇಳ್ಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನಗರಸಭಾ ಸ್ಥಳೀಯ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್ ಉಪಸ್ಥಿತರಿದ್ದರು. ಬಳಿಕ ಹತ್ತೂರ ಒಡೆಯನ ಆಶೀರ್ವಾದವನ್ನ ಹೊತ್ತು ಅಗ್ನಿವೀರ ಆಕಾಂಕ್ಷಿ ಅಭ್ಯರ್ಥಿಗಳು ಹಾವೇರಿಯ ಬಸ್ಸನ್ನ ಹತ್ತಿದ್ರು. ಇವರೆಲ್ಲರೂ ಆಯ್ಕೆಯಾಗುವ ಮೂಲಕ ದೇಶ ಕಾಯುವ ಯೋಧರಾಗಿ ಪುತ್ತೂರಿನ ಕೀರ್ತಿಯನ್ನು ಹತ್ತೂರಿಗೆ ತಲುಪಿಸುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಲೋಕೇಶ್ ಬನ್ನೂರು, ಸುದ್ದಿ ನ್ಯೂಸ್, ಪುತ್ತೂರು. ಆಭರಣಗಳ ಶೋರೂಮ್ ಆಭರಣಗಳು ಸೇಲ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಾರೆ. ನೀವು ಹಣ ಸೇವ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಿದ್ದೀನಿ. ಗ್ರಾಮ್ಗೆ 50, 100, 200 ರೂಪಾಯಿ ಅಂತ ಹೇಳುವ ಶೋರೂಮ್ ಅನ್ನು ಯಾವತ್ತೂ ನಂಬಲೇಬೇಡಿ. ಅದೊಂದು ಟ್ರಿಕ್. ವೇಸ್ಟೇಜ್ ನಲ್ಲಿ 2-5% ಹೆಚ್ಚು ಮಾಡಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಟ್ರಿಕ್, ಫ್ರೀ ಗಿಫ್ಟ್. ಯಾರು ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ವೇಸ್ಟೇಜ್ ಅನ್ನು ಹಲವು ಬಾರಿ ಹೆಚ್ಚಿಸಿ ನಿಮ್ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ಸ್ ನ ಕೊಡ್ತಾರೆ. ಇನ್ನೊಂದು ಟ್ರಿಕ್, ವೇಸ್ಟೇಜ್ ನಲ್ಲಿ ಕಡಿಮೆ ಮಾಡೋದು. ವೇಸ್ಟೇಜ್ ಅನ್ನು ಹೆಚ್ಚಿಸುವುದು, ಆಮೇಲೆ ಅದನ್ನ ಕಡಿಮೆ ಮಾಡೋದು. ಯಾವ್ಯಾವ್ದೋ ಆಫರ್ ಹೇಳಿ ಶೋರೂಮ್ ಬರೋ ಹಾಗೆ ಮಾಡ್ತಾರೆ. ನಂತರ ನಿಮ್ಮನ್ನ ಹೆಚ್ಚು ಬೆಲೆಗೆ ಆಭರಣಗಳನ್ನು ಕೊಳ್ಳುವಂತೆ ಮಾಡ್ತಾರೆ. ಸೊ ನೀವು ನೋಡ್ಬೇಕಾದ ವಿಷಯ ಒಂದೇ, ನೀವು ನೀಡುವ ಹಣವೆಷ್ಟು, ಮನೆಗೆ ತೆಗೆದುಕೊಂಡು ಹೋಗುವ ನೆಟ್ ವೇಟ್ ಚಿನ್ನವೆಷ್ಟು. ಇದನ್ನು ನಿಮ್ಮ ಲಲಿತಾ ಜ್ಯುವೆಲರಿಯೊಂದಿಗೆ ಟೆಸ್ಟ್ ಮಾಡಿ. ಲಲಿತಾಗಿಂತ ಹೆಚ್ಚು ಚಿನ್ನ ಯಾರು ನೀಡಿಲ್ಲ, ನೀಡೋಕ್ಕೂ ಸಾಧ್ಯವಿಲ್ಲ. ಬೇರೆ ಶೋರೂಮ್ನವರು ಏನ್ ಅನ್ಕೋತಾರೆ ಅಂತ ನನಗೆ ಚಿಂತೆನೇ ಇಲ್ಲ. ನೀವು ಮೋಸ ಹೋಗದೆ ಆಭರಣಗಳನ್ನು ತಗೊಳ್ಳೋದೇ ಮುಖ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.